ಹಾವುಗಳನ್ನು ನೋಡಿದರೆ ಹೆಚ್ಚಿನವರು ಹೆದರಿ ಓಡುವವರೇ ಜಾಸ್ತಿ. ಆದರೆ ರಾಜಸ್ಥಾನದಲ್ಲಿ ಜೀವಂತ ಹಾವುಗಳನ್ನು ಕೈಯಲ್ಲಿ ಹಿಡಿದು ನೃತ್ಯ ಮಾಡುವ ವಿಡಿಯೋ ಒಂದು ವೈರಲ್ ಆಗಿದೆ. ತೇಜ ದಶಮಿಯಂದು ಗೋಗಾಜಿ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಊರಿನ ಜನರು ಹಾವುಗಳನ್ನು ಆಟಿಕೆಗಳಂತೆ ಹಿಡಿದಿರುವುದನ್ನು ಕಾಣಬಹುದು. ಸೆಪ್ಟೆಂಬರ್ 2ರಂದು ರಾಜಸ್ಥಾನದಲ್ಲಿ ನಡೆದ ಜಾನಪದ ಜಾತ್ರೆಯಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. अरे बिरूड़ा बागड़ में दो भाई करता राज बिरूड़ा करता ददरेवा नगरी राज करता रजवाड़ा मोटेरा बुड़े हो जियो